ನಮ್ಮಂತ ವಿದ್ಯಾವಂತರಿಗೇನೆ ಇವತ್ತು ನಾಳೆ ನಾಡಿದ್ದು ಅಂತ ಅಲ್ಸೋಂಥವ್ರಿಗೆ ಸರ್ಕಾರ ಏನಕ್ಕೆ ಹಣ ಕೊಟ್ಟು ಕೆಲಸ ಮಾಡಿಸುತ್ತೆ? ಸರ್ಕಾರದ ಹಣ ಯಾಕೆ ವ್ಯಯ ಆಗಬೇಕು? ಇಂಥ MLAಗಳು ಬೇಡಕ್ಕೆ ಬೇಡ. ಸಾಗುವಳಿ ಪತ್ರ ನೀಡಲು ತಾಲೂಕು ಆಡಳಿತ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಸಾಗುವಳಿಗೆ ಅರ್ಜಿ ಹಾಕಿದ ನೂರಾರು ರೈತರು ದಿಢೀರ್ ಪ್ರತಿಭಟನೆ ನಡೆಸಿ ತಾಲೂಕು ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಗುರುವಾರ ನಡೆಯಿತು. HD ಕೋಟೆ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ಸೇರಿದ ರೈತರು, ಶಾಸಕರು, ಅಕ್ರಮ ಸಕ್ರಮ ಸಮಿತಿ ಸದಸ್ಯರು ಹಾಗೂ ತಹಶೀಲ್ದಾರ್ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿ ಕಚೇರಿ ಮುಖ್ಯ ದ್ವಾರಕ್ಕೆ ಅಡ್ಡಲಾಗಿ ಕುಳಿತು ಪ್ರತಿಭಟಿಸಿದರು. ಅಕ್ಟೋಬರ್ 17ರಂದು ಅಕ್ರಮ ಸಕ್ರಮ ಸಮಿತಿ ಸಭೆ ಕರೆದಿದ್ದರು. ನಂತರ ಕಾರಣಾಂತರಗಳಿಂದ ಗುರುವಾರಕ್ಕೆ ಮುಂದೂಡಲಾಗಿತ್ತು. ಆದರೆ ಕಮಿಟಿ ಸದಸ್ಯರು ಸಭೆಯನ್ನು ಮುಂದೂಡಿ ಅಕ್ಟೋಬರ್ 29ಕ್ಕೆ ಮಾಡುತ್ತೇವೆ ಎಂದು ಹೇಳಿ ರೈತರನ್ನು ಕಡೆಗಣಿಸಿದ್ದಾರೆ ಎಂದು ದೂರಿದರು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಅರ್ಪಿತಾ, ಈಗಾಗಲೇ 4 ಅಕ್ರಮ ಸಕ್ರಮ ಸಮಿತಿ ಸಭೆ ನಡೆಸಿದ್ದಾರೆ. ಆದರೆ ಸಾಗುವಳಿ ಮಂಜೂರು ಮಾಡಿಲ್ಲ. ಕೇಳಿದರೆ ಈ ಸಭೆಯಲ್ಲಿ ಮಾಡುತ್ತೇವೆ, ಮುಂದಿನ ಸಭೆಯಲ್ಲಿ ಮಾಡುತ್ತೇವೆ ಎಂದು ಸಬೂಬು ಹೇಳಿಕೊಂಡು ಬಂದಿದ್ದಾರೆ. ನಾನು ಕಳೆದ 6 ತಿಂಗಳಿಂದ ಸಾಗುವಳಿ ಪತ್ರಕ್ಕಾಗಿ ಕಾಲೇಜಿಗೆ ಹೋಗಿ ಬರುತ್ತಿದ್ದೇನೆ. ಆದರೆ ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ಹಾಗೂ ಸದಸ್ಯರ ನಡುವೆ ಹೊಂದಾಣಿಕೆ ಇಲ್ಲದೆ ಇರುವುದರಿಂದ ಅಮಾಯಕ ಜನರಿಗೆ ತೊಂದರೆ ಆಗುತ್ತಿದೆ. ಅನಿಲ್ ಚಿಕ್ಕಮಾದು ಅವರು ಜನರ ಕಷ್ಟಗಳಿಗೆ ಸ್ಪಂದಿಸುವ ಬದಲು ಜನವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ. ಇಂತಹ ಶಾಸಕರು ನಮಗೆ ಬೇಕೇ? ಜಮೀನು ಉಳುಮೆ ಮಾಡದ ಸದಸ್ಯರನ್ನು ಅಕ್ರಮ ಸಕ್ರಮ ಸಮಿತಿ ಸದಸ್ಯರನ್ನಾಗಿ ಸರ್ಕಾರ ಮಾಡಿರುವುದರಿಂದ ರೈತರ ನೋವು ಅವರಿಗೆ ಅರಿವಿಲ್ಲ. ಹಾಗಾಗಿ ಸರ್ಕಾರ ಸಮಿತಿ ಸದಸ್ಯರನ್ನು ವಜಾ ಮಾಡಬೇಕು. ನ್ಯಾಯಾಲಯದಲ್ಲಿ ಲೋಕ ಅದಾಲತ್ತು ಮಾಡುವ ರೀತಿಯಲ್ಲಿ ಸರ್ಕಾರ ಜನತಾ ಅದಾಲತ್ತು ಮಾಡಿ ಸಾಗುವಳಿ ವಿತರಣೆ ಮಾಡಲು ಪ್ರೋತ್ಸಾಹಿಸಬೇಕು. ಆಗ ಸದಸ್ಯರ ಕಾಲಿಡಿಯುವ ಪ್ರಮೇಯ ತಪ್ಪುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. MLA ಅವರಾದ ಅನಿಲ್ ಚಿಕ್ಕಮಾದೂರ್ ಅವರು ಒಂದಲ್ಲ ಅಂತ 4 ಬಾರಿ ಕಮಿಟಿ ಕ್ಯಾನ್ಸಲ್ ಮಾಡಿದ್ದಾರೆ. ಜಮೀನನ್ನೇ ನಂಬ್ಕೊಂಡು ಉಳುಮೆ ಮಾಡ್ತಾ ಇರೋಂಥ ಉಳುಮೆದಾರರು ತಾತ ಮುತ್ತಾತ ನಮ್ಮ ಅಪ್ಪ, ಈಗ ನಾನು ಕೂಡ ಜಮೀನನ್ನೇ ನಂಬಿ ಬದುಕಿದ್ದೀವಿ. ಬೆಳಿಗ್ಗೆ ಡೇಟ್ ಕೊಡ್ತಾರೆ, ಮಧ್ಯಾಹ್ನ ಬರಲ್ಲ ಅಂತಾರೆ, ನಾಳೆ ಬನ್ನಿ ಅಂತಾರೆ. ಜನ ದನ ಕರ ಬಿಟ್ಟು ಮಾಡೋ ಕೆಲಸ ಬಿಟ್ಟು ಸಾಗುವಳಿ ಆಗಬೇಕಾಗಿರೋ ಭೂಮಿಗೋಸ್ಕರ ಭೂಮಿಲಿ ಬರೋ ಬೆಳೆನೂ ಬಿಟ್ಟು ಇವತ್ತು ಅಲಿತಾ ಇದ್ದಾರೆ. ಆದರೆ ಆ ಕಷ್ಟ ಕಾರ್ಪಣ್ಯಗಳು ಅರ್ಥ ಆಯ್ತಾ ಇಲ್ಲ ಅಂದಮೇಲೆ ನಮ್ಮ ಮತಕ್ಕೆ ಬೆಲೆ ಎಲ್ಲಿ ಬಂತು? ನಾವು ಅವ್ರಿಗೆ ಮತದಾನ ಮಾಡೋದಾದ್ರೂ ಏಕೆ? ಇಂಥ MLAಗಳು ನಮಗೆ ಬೇಕಾ? ನಮಗೆ ಬೇಡ ಇಂಥ MLAಗಳು. ನಮ್ಮ ಕಷ್ಟ ಕೇಳಲ್ಲ ಅಂದಮೇಲೆ ಅವ್ರು ನಮ್ಮ ಪರವಾಗಿ ನಿಲ್ಲಲ್ಲ ಅಂದಮೇಲೆ ಅವ್ರು ನಮ್ಮ ಮನೆ ಬಾಗಿಲಿಗೆ ಓಟ್ ಕೇಳಕ್ಕೆ ಬರೋಕ್ಕೆ ಅರ್ಹತೆ ಇಲ್ಲ ಅವ್ರಿಗೆ. ಭಾರತದ ಸತ್ಪ್ರಜೆಯಾದ ನಾನು ಹೇಳ್ತಾ ಇದ್ದೀನಿ, ಇಂಥ MLAಗಳಿಗೆ ಧಿಕ್ಕಾರ. ನಾನು ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದೀನಿ. ನಮ್ಮಂತ ವಿದ್ಯಾವಂತರಿಗೇನೆ ಇವತ್ತು ನಾಳೆ ನಾಡಿದ್ದು ಅಂತ ಅಲ್ಸೋಂಥವ್ರಿಗೆ ಸರ್ಕಾರ ಏನಕ್ಕೆ ಹಣ ಕೊಟ್ಟು ಕೆಲಸ ಮಾಡಿಸುತ್ತೆ? ಸರ್ಕಾರದ ಹಣ ಯಾಕೆ ವ್ಯಯ ಆಗಬೇಕು? ಇಂಥ MLAಗಳು ಬೇಡಕ್ಕೆ ಬೇಡ. ಲೋಕ ಅದಾಲತ್ ನಡೆಯೋ ತರ ಸಾಗುವಳಿ ಅದಾಲತ್ ನಡೆಸಿ ಜನರಿಗೆ ನೇರವಾಗಿ ತಾಲೂಕು ನ್ಯಾಯಾಲಯದ ದಂಡಾಧಿಕಾರಿಗಳಂತಹ ತಹಶೀಲ್ದಾರ್ ಅವರಿಂದ ಜನರಿಗೆ ಮುಖತಃ ನೇರವಾಗಿ ಸಾಗುವಳಿ ಸಿಗುವಂತಹ ಪದ್ಧತಿ ಬರಲಿ. MLAಗಳು ಅದರ ಮಧ್ಯದಲ್ಲಿ ಮಧ್ಯವರ್ತಿಕೆ ವಹಿಸುವುದು ಬೇಡ. ಯಾಕಂದ್ರೆ ಅವರು ಒಂದಲ್ಲ ಅಂತ 4 ಬಾರಿ ಕಮಿಟಿ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಬೆಳಿಗ್ಗೆ ಬರ್ತೀನಿ ಅಂತಾರೆ, ಬೆಳಿಗ್ಗೆಯಿಂದ ಜನ ಕಾಯ್ತಾ ಇರ್ತಾರೆ. ಅನ್ನ ನೀರು ಬಿಟ್ಟು ಬಂದಿರ್ತಾರೆ. ಮಧ್ಯಾಹ್ನ ಬರ್ತೀನಿ ಅಂತಾರೆ, ಮಧ್ಯಾಹ್ನ ಬರಲ್ಲ. ಸಂಜೆ ಬರ್ತೀನಿ ಅಂತಾರೆ, ಸಂಜೆ ಬರಲ್ಲ. ಈ ತರ ಎಷ್ಟು ಸಾರಿ ಅಂತ ಬಂದು ಕಾಯೋದು? ಒಮ್ಮೆ, 2 ಒಮ್ಮೆ, 3, 4 ಬಾರಿ ಎಷ್ಟು ಸತಕ್ಕಾದ್ರೂ ಅವ್ರು ಬರಲ್ಲ. ಇವತ್ತು ಎಲ್ಲರೂ ನಿರ್ಧಾರ ಮಾಡಿದ್ದಾರೆ, MLAಗಳು ಈ ಬಾರಿ ಬಂದು ನಮಗೆ ಮೀಟಿಂಗ್ ಇವತ್ತು ಎಷ್ಟೊತ್ತಾದ್ರೂ ಮಾಡಿಕೊಡ್ಬೇಕು. ಮಾಡಿಕೊಡ್ಲಿಲ್ಲ ಅಂದರೆ ಅವ್ರಿಗೆ ಈ ತಾಲೂಕಿನ ಪ್ರತಿಯೊಬ್ಬ ಪ್ರಜೆಯೂ ಕೂಡ ನಮ್ಮ ಪರವಾಗಿ ಧಿಕ್ಕಾರ ಕೂಗ್ತಾರೆ ಅಂತ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ಇವರೆಲ್ಲರೂ ಸಹ ಸಾಕ್ಷೀಭೂತರಾಗಿದ್ದಾರೆ. ನನ್ನ ಹೆಸರು ಅರ್ಪಿತಾ ಅಂತ. ನಾನು ಇದೇ HD ಕೋಟೆ ತಾಲೂಕಿಗೆ ಸೇರಿದ ಪಡಕೋಟೆ ಕಾವಲ್ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ಮುರುಗನಹಳ್ಳಿ ಗ್ರಾಮದ ಮತದಾರರಾಗಿ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ. ತಹಶೀಲ್ದಾರ್ ರತ್ನಾಂಬಿಕಾ ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭ ಅಕ್ರಮ ಸಕ್ರಮ ಸಮಿತಿ ಸಭೆ ನಡೆಯದಿದ್ದರೆ ನಾವು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ರೈತ ಮುಖಂಡ ಎಡತೋರೆ ಮಹೇಶ್ ತಾಲೂಕು ಕಚೇರಿ ಮುಖ್ಯ ದ್ವಾರಕ್ಕೆ ವೈರ್ ಹಾಕಿ ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದರು. ಈ ವೇಳೆ ತಹಶೀಲ್ದಾರ್ ರತ್ನಾಂಬಿಕಾ ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದ ಮಹೇಶ್ ಅವರನ್ನು ಸಮಾಧಾನ ಪಡಿಸಿದರು. ವರದಿ ಮಾಲಾರ ಮಹದೇವಸ್ವಾಮಿ. Hey,